ದೇಶದ ಎಲ್ಲ ಪ್ರದೇಶದ ಜನರು ನೆಲೆಸಿರುವ ಪ್ರದೇಶ ದೆಹಲಿಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತಕ್ಕೆ ಬೆಂಬಲ ನೀಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ತೀರ್ಮಾನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಬಿಜೆಪಿ ಭಾವನಾತ್ಮಕ ವಿಚಾರಗಳನ್ನು ಬಿಟ್ಟು ಅಭಿವೃದ್ಧಿ ಪರ ಚಿಂತನೆ ನಡೆಸಲಿ ಎಂದು ಶಾಸಕ utkhader ತಿಳಿಸಿದರು. ಮೊಂಟೆಪದವು ಬಳಿ ನಡೆದ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯ ಚುನಾವಣೆ ಸಂದರ್ಭದಲ್ಲಿ ಆಮ್ ಆದ್ಮಿ ಮತ್ತು ಇತರ ಪಕ್ಷಗಳು ಅಭಿವೃದ್ಧಿ ಮಂತ್ರ ಜಪಿಸಿದ್ರೆ ಬಿಜೆಪಿ ಮಾತ್ರ ಕಾಶ್ಮೀರದ 370 ವಿಧಿ, ರಾಮಮಂದಿರ ಸೇರಿದಂತೆ ಭಾವನಾತ್ಮಕ ವಿಚಾರಗಳನ್ನು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಳಸಿದ್ರು. ಪಕ್ಷದ ಸಂಸದರು ಭಾಷಣದಲ್ಲಿ ಸಮಾಜ ವಿಭಜನೆ ಮಾಡುವ ಮಾತುಗಳನ್ನಾಡಿದ್ರು. ಆಮ್ ಆದ್ಮಿ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಬಹುಶಃ ಬಹುಜನತೆಯ ಅಭಿಪ್ರಾಯದೊಂದಿಗೆ ಬಂದಂಥ ಅದಕ್ಕೆ ಗೌರವ ಕೊಟ್ಟು ಇವತ್ತು ನಾವು ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನು ನಾವು ಇವತ್ತು ಅಭಿನಂದಿಸ್ತೇವೆ. ಬಹುಶಃ ಇವತ್ತು ಡೆಲ್ಲಿಯ ಮಹಾಜನತೆ ಇಡೀ ನಮ್ಮ ಭಾರತ ದೇಶದ ಎಲ್ಲ ಪ್ರದೇಶದ ಮತ್ತು ಎಲ್ಲ ರಾಜ್ಯದ ಜನತೆ ನೆಲೆಸಿದಂಥ ಪ್ರದೇಶ. ನೀವು ಡೆಲ್ಲಿಗೆ ಹೋದರೆ ಅಲ್ಲಿ ಕರ್ನಾಟಕದವರು ಮನೆ ಮಾಡಿದ್ದಾರೆ, ಪಂಜಾಬ್ನವರಿದ್ದಾರೆ, ಹರಿಯಾಣದವರಿದ್ದಾರೆ, ಎಲ್ಲ ಪ್ರದೇಶದಿಂದ ಸೇರಿ ಒಂದು ನಗರ ಆದದ್ದು. ಕಳೆದ ಹಲವಾರು ದಿನಗಳಿಂದ ಭಾವನಾತ್ಮಕವಾದ ವಿಚಾರ ಇಟ್ಟುಕೊಂಡು ಮತದಾನದ ಮುಂದೆ ಹೋದಾಗ ದಿಲ್ಲಿಯ ಜನತೆ ಇದನ್ನು ತಿರಸ್ಕರಿಸುವ ಮೂಲಕ ಭಾರತ ದೇಶದ ಜನರ ಭಾವನೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮತದ ಮೂಲಕ ಇವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಭಾವನಾತ್ಮಕವಾದ ವಿಚಾರ ಬಿಟ್ಟು ಜನಸಾಮಾನ್ಯರಿಗೆ ಸಂಬಂಧಪಟ್ಟ ವಯಸ್ಸಾದವರಿಗೆ ನೆಮ್ಮದಿಯ ಬದುಕನ್ನು ಕಾಣುವಂಥ ವಾತಾವರಣ, ವಿದ್ಯಾರ್ಥಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಿ ಸ್ವಾಭಿಮಾನ ಬದುಕು ಮಾಡಿಕೊಡುವಂಥದ್ದು, ಮಹಿಳೆಯರಿಗೆ ಸ್ವಾವಲಂಬನೆ ಮತ್ತು ಆ ಒಂದು ಆತ್ಮವಿಶ್ವಾಸ ಸಮಾಜದಲ್ಲಿ ಹೋಗುವಂಥ ಒಂದು ವಾತಾವರಣ, ಸೋದರದ ಪ್ರೀತಿಯ ಒಂದು ವಿಶೇಷವಾದ ಆ ಒಂದು ಚಿಂತನೆ ನಡೆಸುವಂಥ ಅಗತ್ಯತೆ ಕೇಂದ್ರ ಸರ್ಕಾರಕ್ಕೆ ಇದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರ ಜೀವನ ದುಸ್ತರವಾಗಿದ್ದು, ಮುಂದಿನ ದಿನಗಳಲ್ಲಿ 1,000 ದಾಟುವ ಸ್ಥಿತಿ ಇದೆ. ಇದು ಕೇಂದ್ರದಲ್ಲಿ ದೂರದೃಷ್ಟಿತ್ವ ಇಲ್ಲದ ಕಾರಣ ನಡೆಯುತ್ತಿದ್ದು, ಜನರು ಇದರ ವಿರುದ್ಧ ಹೋರಾಟ ನಡೆಸಬೇಕಾಗಿದೆ. ಉಜ್ವಲ ಯೋಜನೆಯ ಉಚಿತ ಎನ್ನುವ ಪೋಸ್ಟರ್ ಅಂಟಿಸಿ ಇದೀಗ ಬಡವರನ್ನು ಬೆಲೆ ಏರಿಕೆಯ ಮೂಲಕ ದೋಚುವ ಕಾರ್ಯ ನಡೆಯುತ್ತಿದೆ. ದೆಹಲಿ ಚುನಾವಣೆ ನಡೆದ ಬಳಿಕ ಏಕಾಏಕಿ ಏರಿಸಿರುವುದು ಖಂಡನೀಯ ಎಂದರು. ಅಲ್ಲಿ ಸಿಕ್ಕಿದಂಥ ನಷ್ಟಕ್ಕೆ ಹೇಳಿದೆ, ನಿಮಗೆಲ್ಲ ಉಪಯುಕ್ತ ಸಂದೇಶ ಇದೆ ಅಂತ ಹೇಳಿ ನೋಡಿ ಏನಂತ ಕೇಳಿದರು. ನಾನಿದ್ರೆ ನಿಮಗೆ 145 ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಇದು ಕೂಡ ಇರೋದು ರಾಜ್ಯಕ್ಕೆ. ಯಾಕೆಂತ ಹೇಳಿದರೆ ಇದನ್ನು ಮೊನ್ನೆ 31ಕ್ಕೆ ಮಾಡಬೇಕಿತ್ತು. ಆದರೆ ಬರೀ ಹೋಟೆಲಿಗೆ ಮತ್ತು ಬಿಲ್ಡಿಂಗ್ ಕಮರ್ಷಿಯಲ್ ಗ್ಯಾಸ್ಗೆ ಸಿಲಿಂಡರ್ಗೆ ಮಾತ್ರ ಜಾಸ್ತಿ ಮಾಡಿದರು. ಕಮರ್ಷಿಯಲ್ಗೆ ಇದನ್ನು ಅವ್ರು ಜಾಸ್ತಿ ಮಾಡಲೇ ಇಲ್ಲ. ಯಾಕೆಂತ ಹೇಳಿದರೆ ಇವತ್ತು ಚುನಾವಣೆ ಇತ್ತಲ್ಲ ಡೆಲ್ಲಿಯಲ್ಲಿ, ಚುನಾವಣೆ ತನಕ ಸುಮ್ಮನಿದ್ದರು. ಯಾವ ಚುನಾವಣೆ ಮುಗಿದಿದೆ ಮರುದಿವಸ ರಾತ್ರಿ ಇವತ್ತು ಆದೇಶ ಮಾಡಿದ್ದಾರೆ. ಬಹುಶಃ ಈ ರೀತಿ ಹೋದರೆ ಸದ್ಯದಿಂದ 1,000 ರೂಪಾಯಿ ಮುಟ್ಟುವಂಥ ಪರಿಸ್ಥಿತಿಗೆ ಇವತ್ತು ಬರ್ತದೆ. ಅದಕ್ಕೆ ನಮ್ಮ ಸಂಸದರು, ನಮ್ಮ ಪಕ್ಷ ಅಧ್ಯಕ್ಷರು ಯಾರು ಇದ್ದಾರೆ, ಜನರು ಮತ್ತು ತಾಯಂದಿರು ಏನಿತ್ತು ಕಷ್ಟಪಡ್ತಿದ್ದಾರೆ ಒಂದು ಮನೆಯಲ್ಲಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.